ಬೇಕಾಗಿರುವಂಥ ಎಲ್ಲ ಹೊರ ಕಾಣಿಕೆಗಳನ್ನು ಕೂಡ ಉಗ್ರಾಣದಲ್ಲಿ ಜೋಡಣೆ ಮಾಡಿ ಇಟ್ಟಿದ್ದಾರೆ. ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಇವೆಲ್ಲವೂ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಸಮಿತಿಯಿಂದ ಪರ್ಚೇಸ್ ಮಾಡುವಂಥ ಯೋಚನೆಯನ್ನೇ ಮಾಡಿಲ್ಲ. ಯಾಕೆಂತ ಹೇಳಿದರೆ ಅಷ್ಟು ಪ್ರಮಾಣದಲ್ಲಿ ಭಕ್ತರು ಭಕ್ತಿಯಿಂದ ದೇವಸ್ಥಾನಕ್ಕೆ ಅರ್ಪಿಸಿದ್ದಾರೆ. ಒಳಗೆ ಉಗ್ರಾಣದಲ್ಲಿ ಇವೆಲ್ಲವನ್ನು ಜೋಡಣೆ ಮಾಡಿ ಇಟ್ಟರೆ, ಹೊರಗೆ ತರಕಾರಿಗಳನ್ನು ಇಟ್ಟಿದ್ದಾರೆ. ಭೋಜನಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ತರಕಾರಿಗಳನ್ನು ಕೂಡ ಭಕ್ತರು ಸಮರ್ಪಣೆ ಮಾಡ್ತಾ ಇದ್ದಾರೆ. ತಾವು ಮನೆಯಲ್ಲಿ ಬೆಳೆದಂತಹ ತರಕಾರಿಗಳು ದೇವರ ಅನ್ನ ಪ್ರಸಾದದಲ್ಲಿ ಬಳಕೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಭಕ್ತಿಯಿಂದ ಸಮರ್ಪಣೆ ಮಾಡಿರುವಂಥದ್ದು. ಹೊರಕಾಣಿಕೆಯ ಸಂದರ್ಭದಲ್ಲಿ ಒಂದಿಷ್ಟು ಜನ ಸಮರ್ಪಣೆಯನ್ನು ಮಾಡಿದರೆ, ಈಗ ಕೂಡ ನಿರಂತರವಾಗಿ ಜಾತ್ರೋತ್ಸವ ಇರೋದ್ರಿಂದಾಗಿ ಇವಾಗಲೂ ಕೂಡ ಪ್ರತಿನಿತ್ಯ ಭಕ್ತರು ದೇವಾಲಯಕ್ಕೆ ತಂದು ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಜಾತ್ರೋತ್ಸವ ಸಕ್ಸಸ್ ಆಗಿ ನಡಿಬೇಕು, ಜಾತ್ರೋತ್ಸವ ಯಶಸ್ವಿ ಆಯಿತು ಅನ್ನುವಂಥದ್ದು ಯಾವಾಗ ಗೊತ್ತಾಗೋದು ಅಂತ ಹೇಳಿದ್ರೆ ದೇವಾಲಯದಲ್ಲಿ ಇರುವಂಥ ಉಗ್ರಾಣ ಫುಲ್ ಆದಾಗ. ಹಾಗಾಗಿ ಮಹಾಲಿಂಗೇಶ್ವರ ದೇವಸ್ಥಾನದ ಉಗ್ರಾಣ ಅಂತೂ ಫುಲ್ ಆಗಿದೆ. ಜಾತ್ರೋತ್ಸವ ಮುಗಿಯುವವರೆಗೂ ಅನ್ನಭೋಜನಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಭಕ್ತಾದಿಗಳು ಸಹಕರಿಸ್ತಾ ಇದ್ದಾರೆ. ಹಾಗಾಗಿ ಪುತ್ತೂರು ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಉಗ್ರಾಣದಲ್ಲಿ ಯಾವೆಲ್ಲ ಐಟಮ್ಗಳು ಇದೆ, ಯಾವ ರೀತಿಯಾಗಿದೆ ಅನ್ನೋದನ್ನ ನೀವೀಗ ನೋಡ್ತಾ ಇದ್ದೀರಾ. ನಮಸ್ತೆ ಸರ್, ನಿಮ್ಮ ಹೆಸರು? ಗೋಪಾಲ್ ನಾಯಕ್. ಓಕೆ ಸರ್, ಜಾತ್ರೋತ್ಸವ ಅಂತ ಹೇಳಿದರೆ ಭಕ್ತರಿಂದ ಸಮರ್ಪಣೆಯಾಗುವಂಥ ಹೊರಕಾಣಿಕೆ ಕೂಡ ತುಂಬ ಮುಖ್ಯ ಆಗುತ್ತೆ ಸರ್. ಯಾವೆಲ್ಲ ಭಾಗದಿಂದ ಹೊರಕಾಣಿಕೆ ಬಂದಿದೆ ಅದರ ಬಗ್ಗೆ ಹೇಳಿದೆ, ಎಷ್ಟು ಪ್ರಮಾಣದಲ್ಲಿ ಬಂದಿದೆ? ಇದು ಅಕ್ಕಿ ಸುಮಾರು ಒಂದು 100 ಗೊನೆಯಷ್ಟು ಬಂದಿದೆ, ಮತ್ತು ತೆಂಗಿನಕಾಯಿ 1 ಸಾವಿರ. ಹಾಗೆ ಧ್ವಜಾರೋಹಣ ಆದ ನಂತರ 10 ತಾರೀಕಿಂದ 10 ತಾರೀಕಿಗೆ ಸ್ವಲ್ಪ ಕಡಿಮೆ, ಇವತ್ತು ಬಿಚ್ಚುಕಣಿ ಆದ ಕಾರಣ ಜಾಸ್ತಿ ಬಂದಿದೆ. ಹಾಗೆ ಬರ್ತಾ ಉಂಟು, ಇನ್ನೂ ಬರೋದುಂಟು. ನಾಡ್ದು ಧ್ವಜಾರೋಹಣ ಇಳಿಯೋ ತನಕ ಬರ್ತಾ ಇರ್ತದೆ. ಪುತ್ತೂರು ಭಾಗದಿಂದ ಮಾತ್ರ ಅಲ್ಲದೆ ಮೈಸೂರಿನಿಂದ ಕೂಡ ಬಂದಿದೆ. ಪುತ್ತೂರು ನಗರದಿಂದಲ್ಲ, ಮೈಸೂರಿಂದ ಬಂದಿದೆ. ಹಾಗೆ ಬರಪಾಡಿ ಈಚೆ ಸುಬ್ರಹ್ಮಣ್ಯದಿಂದ, ಸೌತಡ್ಕದಿಂದೆಲ್ಲ ಬಂದಿದೆ. ಅಕ್ಕಿ, ಬೆಲ್ಲ, ಜೀನ್ಸ್ ಟಂಬೇರ ಎಲ್ಲ ಬಂದಿದೆ. ಬೇಳೆಕಾಳು, ಅಕ್ಕಿ ಮತ್ತು ಬೇಳೆ ಬರ್ತಾ ಉಂಟು, ತರಕಾರಿ ಬರ್ತಾ ಉಂಟು. ಮೊನ್ನೆ 4 ಟನ್ ತರಕಾರಿ ಬಂದೋಗಿದೆ. ಈಗ ಮೋಸ್ಟ್ಲಿ ಇವತ್ತು ರಾತ್ರಿ ಬರ್ತಂತ ಹೇಳಿದ್ದಾರೆ ತರಕಾರಿ. ಡೈಲಿ ತರಕಾರಿ ಬರ್ತಾ ಉಂಟು. ಲೋಕಲ್ನವ್ರು ಕೊಡ್ತಿದ್ದಾರೆ, ಎಲ್ಲ ಐಟಮ್ ಲೋಕಲ್ನವ್ರು ಕೊಡ್ತಿದ್ದಾರೆ. ಅದು ಇದಂತ ಹೇಳಲಿಕ್ಕಿಲ್ಲ. ಅಕ್ಕಿಯಿಂದ ಹಿಡಿದು ಸಕ್ಕರೆಯಿಂದ ಹಿಡಿದು ಎಲ್ಲ ಬೇಳೆಯಿಂದ ಎಲ್ಲ ಕೊಡ್ತಿದ್ದಾರೆ. ತರಿಸೋದು ಎಲ್ಲ ಬೆಳಗ್ಗೆ ಆಗೋ ಸಂಜೆ ಆಗೋ ಇದು ಹೊರಕಣಿಕೆ ಅಷ್ಟೇ ಬರ್ತಾ ಉಂಟು ಇಲ್ಲಿಗೀಗ. ಬೇರೆ ಎಂತ ಮಾತಾಡಲಿಕ್ಕೆ ಸಹ ಅದರಲ್ಲಿ ಎಲ್ಲ ತಂದು ಅವರೇ ಕೊಡ್ತಿದ್ದಾರೆ. ಈಗ ಭಕ್ತಾದಿಗಳು, ಪುತ್ತೂರು ತಾಲೂಕಿನ ಭಕ್ತಾದಿಗಳು ಎಷ್ಟು ಬೇಕಾದ್ರೆ ಅಷ್ಟೇ ತಂದು ಕೊಡ್ತಿದ್ದಾರೆ. ಯಾರು ಕೇಳಲಿಕ್ಕಿಲ್ಲ, ಇದು ಕೊಡಿ ಯಾವುದು ಬೇಕು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಉಂಟು ಅದೆಲ್ಲ ತಂದು ಇಲ್ಲೇ ಹೋಗ್ತಾರೆ. ಬರ್ತಾ ಉಂಟು. ಈಗ ಬೆಳಗ್ಗೆ ಬಂತು, ಇನ್ನು ಸಂಜೆ ಆಗೋ ಬರ್ತದೆ, ಮಧ್ಯಾಹ್ನ ಬರ್ತದೆ. ಇಲ್ಲಿ ಒಳಗೆ ಕೆಲಸ ಮಾಡಲಿಕ್ಕೆ ಮತ್ತು ತಂದಿಡಲಿಕ್ಕೆ ಮತ್ತು ಜನ ಬೇಕು, ಅಷ್ಟು ಹೊರಕಾಣಿಕೆ ಬರ್ತಾ ಉಂಟು. ಈಗ ಸಮಿತಿಯಿಂದ ಪರ್ಚೇಸ್ ಮಾಡಬೇಕು ಅನ್ನುವಂಥ ಯೋಚನೆ, ಪರ್ಚೇಸ್ ಮಾಡಬೇಕಂತ ದೇವಸ್ಥಾನ ಪರ್ಚೇಸ್ ಮಾಡಬೇಕಂತ ಏನಿಲ್ಲ, ಎಲ್ಲ ಜನಗಳೇ ತಂದು ಭಕ್ತಾದಿಗಳು ಬಂದು ಕೊಡ್ತಿದ್ದಾರೆ. ಈಗ ನಮಗೆ ಈಗ ನಾವು ಎಂಥ ಚೀಟಿಯೇ ಕೊಡ್ಲಿಕ್ಕೆ ಹೋಗಲಿಲ್ಲ, ಎಲ್ಲ ಒಂದನೇ ನಮಗೆ ಸುಧಾರಿಸ್ಲಿಕ್ಕೆ ಆಗ್ತಾ ಉಂಟು. ಈಗ ಬಂದು ಒಣಗಾಡಿಕೆ ಬಂದದ್ದು ನೋಡಿ ಎಷ್ಟು ಉಂಟು ಅಂತ, ಇನ್ನೂ ಸಹ ಬರ್ತಾ ಉಂಟು. ಒಳಗುಂಟು, ಎಲ್ಲ ಒಳಗೆ ಬರ್ತಾ ಉಂಟು. ಸಣ್ಣ ಐಟಮ್ಗಳು ಮಾತ್ರ ತರಿಸೋದು ಬಿಟ್ಟರೆ ಬಾಕಿ ಎಲ್ಲ ಬರ್ತಾ ಉಂಟು ದೇವಸ್ಥಾನದಲ್ಲಿ. ಮಹಾಲಿಂಗೇಶ್ವರ ದೇವರು ಅಂತ ಹೇಳಿದ್ರೆ ಹತ್ತೂರಿನ ಒಡೆಯ. ಹಾಗಾಗಿ ಹತ್ತೂರಿನ ಜನರನ್ನ ಕೂಡ ಸಲಹುತ್ತಾ ಇರುವಂಥ ಮಹಾಲಿಂಗೇಶ್ವರ ದೇವರಿಗೆ ಭಕ್ತಿಯಿಂದ ಭಕ್ತರು ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲಿಯವರೆಗೆ ಹೊರಕಾಣಿಕೆ ಸಮರ್ಪಣೆಯಾಗಿದೆ ಅಂತ ಹೇಳಿದರೆ, ಮಂಡ್ಯದಿಂದ ಮೈಸೂರಿನಿಂದ ಕೂಡ ಜನ ತರಕಾರಿಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಬದನೆ ಆಗಿರ್ಬೋದು, ಸೌತೆ ಆಗಿರ್ಬೋದು, ಈ ಥರ ತಾವು ಬೆಳೆದಂತಹ ತರಕಾರಿಗಳನ್ನು ಮಹಾಲಿಂಗೇಶ್ವರ ದೇವರ ಭೋಜನದಲ್ಲಿ ಬಳಕೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಇಲ್ಲಿಗೆ ಸಮರ್ಪಿಸ್ತಾ ಇದ್ದಾರೆ. ಸಮಿತಿಯವರು ಕೂಡ ಹೇಳಿದರು, ದೊಡ್ಡ ಮಟ್ಟದಲ್ಲಿ ನಮಗೆ ಹೊರಕಾಣಿಕೆ ಸಮರ್ಪಣೆ ಆಗಿದೆ ಅನ್ನುವಂಥದ್ದು. ಇನ್ನೂ ಕೂಡ ಯಾರೆಲ್ಲ ಭಕ್ತರು ನಾವು ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದಲ್ಲಿ ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅವರು ತರಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ.
creating happiness.